ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ಸುಸಜ್ಜಿತ ಮೀನು ಮಾರುಕಟ್ಟೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕ ವಿದ್ಯಾರ್ಥಿ ನಿಲಯ ಕಟ್ಟಡದ ಶಂಕುಸ್ಥಾಪನಾ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ವಿ. ದೇಶಪಾಂಡೆ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಅಭಿವೃದ್ಧಿಯಾಗುವಾಗ ಎಲ್ಲರೂ ಸಹಕಾರದಿಂದ ಆಗಬೇಕು. ಅಭಿವೃದ್ಧಿ ಪಕ್ಷಾತೀತವಾಗಿರಬೇಕು. ರಾಜಕಾರಣ ಮತ್ತು ಚುನಾವಣೆ ಇದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗಿರಬೇಕು. ಜನರ ಕಷ್ಟಕ್ಕೆ ಪರಿಹಾರ ಕಂಡುಹಿಡಿಯುವಾಗ ಹಾಗೂ ನ್ಯಾಯ ನೀಡುವಾಗ ಪಕ್ಷಗಳು ಹಾಗೂ ರಾಜಕಾರಣಗಳು ಅಡ್ಡ ಬರಬಾರದು ಎಂದು ಹೇಳಿದರು. ನಮ್ಮ ಆಹಾರ ಪದ್ಧತಿಗಳು ಬೇರೆ ಬೇರೆ ಆಗಿದ್ದಾವೆ. ಆರೋಗ್ಯ ಬಗ್ಗೆ ಹೆಚ್ಚಿನ ಚಿಂತನೆ ನಾವು ಮಾಡಬೇಕು. ಹಾಗಾಗಿ ಆರೋಗ್ಯ ಬಹಳ ಮಹತ್ವದ್ದು. ಬುದ್ಧಿವಾದ ಹಣ ಅದೇ ಆರೋಗ್ಯ ಏನ್ ಮಾಡೋದು. ಹಾಗಾಗಿ ಇವತ್ತು ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕು. ತಾಯಿ ತಂದೆ ಒಳ್ಳೆ ಆರೋಗ್ಯ ಇರಬೇಕು. ಇವತ್ತು ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಒಂದು ಕಾರ್ಯಕ್ರಮ ತಂದಿದ್ವಿ, ಕರ್ನಾಟಕ ಆರೋಗ್ಯ ಭಾಗ್ಯ ಯೋಜನೆ ಅಂತ. ಹೌದ್ರಿ. ಅದರ ನಂತರ ಕೇಂದ್ರ ಸರ್ಕಾರದಲ್ಲಿ ಮಾತುಕತೆ ಮಾಡಿ ಇವತ್ತು ಆಯುಷ್ಮಾನ್ ಭಾರತ ಮತ್ತು ಕರ್ನಾಟಕ ಆರೋಗ್ಯ ಕಾರ್ಯಕ್ರಮ ಒಂದು ಮಾಡಿದ್ದೇವೆ. ಇದು ಬಹಳ ಒಳ್ಳೆ ಕಾರ್ಯಕ್ರಮ. ಭಾರತ ಸರ್ಕಾರದ ಕಾರ್ಯಕ್ರಮ ಜೊತೆ ನಾವು ಕೈ ಜೋಡಿಸಿದ್ದೇವೆ, ಅವರು ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಈಗ ಆ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಬಂದಿದೆ. ಪತ್ರಿಕೆಯಲ್ಲಿ ಓದಿರ್ಬೋದು. BP ₹1,00,000 ತನಕ ಆಪರೇಷನ್, ಔಷಧಿ ಕೊಡುವ ವ್ಯವಸ್ಥೆ 5 ಲಕ್ಷ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ್ ಅವರು ಮಾತನಾಡಿ, ಕೇವಲ ಕಾರ್ಯಕ್ರಮ ಮಾಡಿ ಮೀನು ಮಾರುಕಟ್ಟೆ ಆರಂಭ ಮಾಡಿದ್ದೀರಿ, ಇಷ್ಟಕ್ಕೆ ನಿಮ್ಮ ಕೆಲಸ ಮುಗಿಯುವುದಿಲ್ಲ. ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡಿ ರಸ್ತೆಯ ಬದಿಯಲ್ಲಿ ಮಾರಾಟ ಮಾಡುತ್ತಿರುವ ಮಹಿಳೆಯನ್ನ ಕರೆದುಕೊಂಡು ಬಂದು ಮೀನು ಮಾರುಕಟ್ಟೆಗೆ ತಲುಪಿಸಬೇಕೆಂದು ಪುರಸಭೆಯ ಅಧಿಕಾರಿಗಳಿಗೆ ವಿನಂತಿಸಿಕೊಂಡರು. ಸುಸಜ್ಜಿತವಾಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಇವತ್ತು ಉದ್ಘಾಟನೆಗೊಂಡಿದೆ. ಈಗಾಗಲೇ ನಾನು ಪುರಸಭೆಗೆ ಮನವಿ ಮಾಡೋದಿಷ್ಟೇ, ಇವತ್ತು ನೀವು ಸುಂದರವಾಗಿರ್ತಕ್ಕಂಥ ಮೀನುಕಟ್ಟೆಯನ್ನು ಮಾಡಿದ್ದೀರಿ. ಇವತ್ತು ಕೆಳಗೆ ಹೂವಿನ ಮಾರ್ಕೆಟ್ ಇಂದ ಏನು ತೆಂಗಿನಗುಂಡಿ ಕ್ರಾಸ್ ತನಕ ಏನು ರೋಡ್ ಸೈಡ್ ಅಲ್ಲಿ ಏನು ಮೀನು ಮಾರ್ತಾ ಇದ್ದಾರೆ ಅದನ್ನ ಅವರನ್ನೆಲ್ಲ ಕರ್ಕೊಂಡು ಬಂದು ಮನವೊಲಿಸಿ ಮಾರುಕಟ್ಟೆಯಲ್ಲಿ ಕೂಡಿಸ್ಬೇಕಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ನೀವು ಕೇವಲ ಕಾರ್ಯಕ್ರಮ ಮಾಡಿ ಇವತ್ತು ಮಾರುಕಟ್ಟೆ ಓಪನ್ ಮಾಡಿದ ಕೂಡಲೇ ನಿಮ್ ಕೆಲಸ ಆಗಲಿಲ್ಲ. ಇನ್ನೂ ಹೆಚ್ಚಿನ ಜವಾಬ್ದಾರಿಗಳಿದೆ. ಇನ್ನೂ ಮಾರ್ಕೆಟ್ ಅನ್ನ ಟೆಂಡರ್ ಪ್ರಕ್ರಿಯೆ ತಂದು ಅವರನ್ನೆಲ್ಲ ಕರ್ಕೊಂಡು ಬಂದು ಇವತ್ತು ಏನಾಗಿದೆ ಅಂದ್ರೆ ಭಟ್ಕಳ ಪರಿಸ್ಥಿತಿಯಲ್ಲಿ ಎಲ್ಲ ಕಂಡಲ್ಲಿ ಇವತ್ತು ಮೀನ್ ಮಾಡ್ತಾ ಇದ್ದಾರೆ. ನಾನು ಅವ್ರು ತಪ್ಪಂತ ಹೇಳುವುದಿಲ್ಲ, ಅದಕ್ಕೊಂದು ತಾವು ವ್ಯವಸ್ಥೆ ಮಾಡಬೇಕು. ಅವರನ್ನೆಲ್ಲ ಕರ್ಕೊಂಡು ಬಂದು ಈ ಒಂದು ಮೀನು ಮಾರುಕಟ್ಟೆಗೆ ತಲುಪಿಸ್ಬೇಕಂತಕ್ಕಂಥ ಮಾತೇಳಿ ನಾನು ಮೊನ್ನೆ ಸಚಿವರಲ್ಲಿ 2 ಮನವಿಯನ್ನ ಮಾಡ್ತಾರೆ. ಈಗಾಗಲೇ ರೇತಿ ಬಗ್ಗೆ ತಾವು ಹೇಳಿದ್ರಿ, ತುಂಬಾ ಸಂತೋಷ. ನಮ್ಮಲ್ಲಿ ಇವತ್ತು ಅವಶ್ಯಕತೆ ಇರ್ತಕ್ಕಂಥದ್ದಂದ್ರೆ ಸರ್ ನಮಗೆ ಅರಣ್ಯ ಸಮಸ್ಯೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಸಾದಿಕ್ ಮಠ, ಸಹಾಯಕ ಆಯುಕ್ತರಾದ ಸಾಜಿದ್ ಅಹಮದ್ ಮುಲ್ಲಾ, ನಿಕಟಪೂರ್ವ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಿವೇದಿತಾ ಆಳ್ವಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀ ಆರ್.ವಿ. ದೇಶಪಾಂಡೆ ಅವರು ಅವರ ಹಸ್ತಗಳಿಂದ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಎಲ್ಲ ಗಣ್ಯ ಅತಿಥಿಗಳಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ.